ಅಪ್ಪನ ಜೊತೆ ಜಗಳವಾಡಿದ ಪರಿಣಾಮ 4ನೇ ತರಗತಿಯಲ್ಲಿ ಓದ್ತಾ ಇದ್ದ 9ನೇ ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಚಿಕ್ಕಮಗಳೂರಿನ ಆಲ್ದೂರು ಗ್ರಾಮದಲ್ಲಿ ನಡೆದಿದೆ. ಗಣೇಶ್ ಹಾಗೂ ಶೋಭಾ ಪುತ್ರ 9 ವರ್ಷದ ಚೇತನ್ ಮೃತ ಬಾಲಕ. ಪೋಷಕರು ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶೇಷಗಿರಿ ಗ್ರಾಮದವರು. ಕಳೆದ 4-5 ವರ್ಷಗಳ ಹಿಂದೆ ಜಿಲ್ಲೆಗೆ ಆಗಮಿಸಿದ್ದ ದಂಪತಿ ಇಬ್ಬರು ಗಂಡು ಮಕ್ಕಳೊಂದಿಗೆ ಆಲ್ದೂರು ಸಮೀಪದ ಹೊಸಳ್ಳಿ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದು ಕಾಫಿ ತೋಟಗಳಿಗೆ ಕೂಲಿ ಕೆಲಸವನ್ನ ಮಾಡಿಕೊಂಡಿದ್ರು. ಮೃತ ಬಾಲಕ ತುಸು ಸಿಟ್ಟಿನ ಸ್ವಭಾವದವನಾಗಿದ್ದು ಆಗಾಗ ಕೆಲ ವಿಚಾರಗಳಿಗೆ ಅಪ್ಪ ಅಮ್ಮನ ಜೊತೆ ಜಗಳವಾಡ್ತಿದ್ದಂತೆ. ರಾಣಿಬೆನ್ನೂರಿನಲ್ಲಿ ಜಾತ್ರೆ ಇದ್ದ ಕಾರಣ ಕಳೆದ 4 ದಿನಗಳ ಹಿಂದೆ ಕುಟುಂಬ ಅಲ್ಲಿಗೆ ತೆರಳಿತ್ತು. ಈ ವೇಳೆ ಅಪ್ಪನ ಜೊತೆ ಜಗಳವಾಡಿಕೊಂಡು ಬಾಲಕ ಮನೆಯಲ್ಲಿದ್ದ ಜೋಕಾಲಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ತಿಳಿದು ಬಂದಿದೆ.